ದೇವರೇ, ಯಾಕೆಷ್ಟೊಂದು ಪರೀಕ್ಷೆ? ಇವರ ಕಷ್ಟಗಳಿಗೆ ಕೊನೆಯೂ ಇಲ್ಲವೇ? ಇವರು ಮಾಡಿದ ತಪ್ಪಾದರೂ ಏನು? ಸುಖ ಸಂತೋಷವನ್ನು ಈ ಭೂಮಿ ಮೇಲೆ ಇರುವಾಗಲೇ ಅನುಭವಿಸುವ ಸಣ್ಣ ಅವಕಾಶವನ್ನಾದರೂ ನೀಡಬಾರದೆ? ಇವರು ಅರಮನೆಯನ್ನು ಕೇಳುತ್ತಿಲ್ಲ, ಗಾಡಿ ಆಡಂಬರದ ಜೀವನದ ಅಪೇಕ್ಷೆ ಇಲ್ಲ. ಇನ್ನು ಇರುವ ಜೀವನವನ್ನು ಒಪ್ಪೊತ್ತು ಊಟ ಮಾಡಿ, ರೋಗಕ್ಕೆ ಔಷಧ ಉಪಚಾರ ಮಾಡಿ ನೆಮ್ಮದಿಯ ಒಂದು ಬದುಕು ಮಾತ್ರ. ಇದು ಬದಿಯಡ್ಕ ಪಂಚಾಯತಿನ ಬೇಳ ವಿಷ್ಣುಮೂರ್ತಿ ನಗರದ ಗುಡಿಸಲೊಂದರಲ್ಲಿ ನೋವಿನೊಂದಿಗೆ ನರಕಯಾತನೆ ಅನುಭವಿಸಿಕೊಂಡು ಬದುಕು ದೂಡುತ್ತಿರುವ ಸಹೋದರಿಯರ ಕತೆ. ತಂದೆ ತಾಯಿ ಆಶ್ರಯದಾತರಿಲ್ಲದ ದೂರದ ಸಂಬಂಧಿಕರು ಇದ್ದರೂ ಹತ್ತಿರ ಬಾರದ ಅನಾಥರು. ಮಧುಮೇಹ, ಪಾರ್ಶ್ವವಾತದಿಂದ ನಿತ್ಯ ರೋಗಿಗಳಾದ, ಮದುವೆ ಸುಖ ಸಂತೋಷ ಬದುಕಿನಲ್ಲಿ ಎಂದೂ ಕಾಣದ ಬಂಟ ಸಮಾಜದ ಅಕ್ಕ ತಂಗಿಯರು. 70 ವಯಸ್ಸಿನ ಲಕ್ಷ್ಮಿ, 65 ವಯಸ್ಸಿನ ಪದ್ಮಾವತಿ, 51 ವಯಸ್ಸಿನ ರತ್ನ ಎಂಬ 3 ಸಹೋದರಿಯರ ದುರಂತ ಕಥೆ ಇದು. ಹೊರ ಪ್ರಪಂಚದ ಜ್ಞಾನವಿಲ್ಲದ ತಾಯಿಯ ಅಂತ್ಯ ಸಂಸ್ಕಾರವನ್ನು ಮಾಡಲು ಸಾಧ್ಯವಾಗದಿದ್ದ, ಭಾವನೆಗಳು ಸತ್ತು ಹೋಗಿರುವ, ಮಾತನಾಡಿದರೆ ಅಳುವುದು ಮಾತ್ರ ಗೊತ್ತಿರುವ ಮುಗ್ಧ ಮನಸ್ಸಿನವರು. ಸರಿಯಾದ ದಾರಿ ಇಲ್ಲದ, ನೀರಿಲ್ಲದ 4 ಸೆನ್ಸ್ ಸ್ಥಳದಲ್ಲಿ ಪಂಚಾಯತು ಮನೆ ಪಾಸಾದರೂ ಕೆಲಸ ಪೂರ್ತಿಗೊಳಿಸದೆ ಇನ್ನೂ ಬಾಕಿ ಸಿಗಬೇಕಾದ ಹಣ ಸಿಗಲಾರದು. ಅಲ್ಲಿಂದಲ್ಲಿಗೆ ಕೆಲಸ ಮುಗಿಸಬೇಕಾದರೆ 1-1.5 ಲಕ್ಷ ರೂಪಾಯಿಯ ಅಗತ್ಯವಿದೆ. ಇವರ ದಿನನಿತ್ಯದ ಊಟದ ಖರ್ಚಿಗಿಂತ ಅವರವರ ಮದ್ದಿನ ಖರ್ಚೇ ಹೆಚ್ಚಾಗಿರುವಾಗ ಅದನ್ನೇ ಹೊಂದಿಸಲು ಪರದಾಡುವ ಈ ಸಹೋದರಿಯರು ಮನೆ ಕೆಲಸ ಪೂರ್ತಿಗೊಳಿಸಲು ಲಕ್ಷ ಎಲ್ಲಿಂದ ಹೊಂದಿಸಲು ಸಾಧ್ಯ? ಮನೆಯ ಕೆಲಸ ಪೂರ್ತಿಗೊಳ್ಳದ ಕಾರಣ ಹೃದಯವಂತ ಬ್ರಾಹ್ಮಣರೊಬ್ಬರು ಸಣ್ಣ ಗುಡಿಸಲೊಂದನ್ನು ತತ್ಕಾಲ ಬಾಡಿಗೆ ಪಡೆಯದೆ ನೀಡಿ ಸಹಕರಿಸಿದ್ದಾರೆ. ಈ 3 ಜನ ಅಕ್ಕ ತಂಗಿಯರು ಒಬ್ಬರನ್ನೊಬ್ಬರು ಒಂದು ಕ್ಷಣವೂ ಬಿಟ್ಟಿರುವುದಿಲ್ಲ. ಯಾಕೋ ಹೆದರಿಕೆ, ಭಯ, ಆತಂಕ, ಅವಿಶ್ವಾಸ ಇವರನ್ನು ಕಾಡುತ್ತಿದೆ. ಈ ಬಡ ಕುಟುಂಬಕ್ಕೆ ಈಗ ಆರ್ಥಿಕವಾಗಿ ಸಹಾಯ ಅಗತ್ಯವಿದೆ. ಸುಮನಸ್ಸು ಇರುವವರು, ದಾನಿಗಳು, ಸಹಾಯ ಮಾಡಲಿಚ್ಛಿಸುವವರು ಈ ಕೆಳಗಿನ ಖಾತೆಗೆ ಹಣ ನೀಡಿ ಆರ್ಥಿಕವಾಗಿ ಸಹಕರಿಸಬಹುದಾಗಿದೆ.